ರಾಜ್ಯಡು ಜಾತಿಗೊಂಜಿ ಮಸಣ ಉಪ್ಪುನೆಂದು ತುಪ್ಪ ಆಂಡ ಅಸ್ಪೃಶ್ಯತೆ ಇಜ್ಜಂದನ ಜಿಲ್ಲೆಲು ಉಂಡು ಪಂಡ ಅವು ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಪಂತೀರು ಪುರಾಲ್ದ ರಾಜರಾಜೇಶ್ವರಿ ದೇವಸ್ಥಾನಡು ಬ್ರಹ್ಮಕಲಶ ಸುರೂತ ಧಾರ್ಮಿಕ ಸಭೆಟಾರು ಪಾತೀರಿ ಪುರಾಲ್ದ ಸಿರಿ ರಾಜರಾಜೇಶ್ವರಿ ದೇವಸ್ಥಾನಡು ಪೆರಪ ಪ್ರತಿಷ್ಠೆ ಪೊಸ ಕೊಡಿಮರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಸೋಮವಾರ ಶುರುವಾದಿತ್ತಿದೆ ಬೈಯಗ ಸುರೂತ ಧಾರ್ಮಿಕ ಸಭೆ ನಡೆತಲು ಸುಬ್ರಹ್ಮಣ್ಯ ಮಠಾಧೀಶರು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿರು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಇತ್ತಿದ್ದು ಶಾಸಕರು ರಾಜೇಶ್ ನಾಯಕ್ ಉಳಿಪಾಡಿ ಗುರುಕಾರ್ಮಿಡ್ ಡಾಕ್ಟರ್ ಕಲ್ಲಡಕ ಪ್ರಭಾಕರ ಭಟ್ರು ಧಾರ್ಮಿಕ ಸಭೆ ಉದಿಪನ ಮಲ್ತಿದೆ ಸ್ವಾಮೀಜಿರು ಆಶೀರ್ವಚನ ಕೊಡ್ದು ದೇವಸ್ಥಾನಗಳು ನಮ್ಮ ಸಂಸ್ಕೃತಿ ಶ್ರದ್ಧೆದ ಕೇಂದ್ರಗಳು ಸಂಸ್ಕಾರದಾಂತಿನ ವ್ಯಕ್ತಿ ಬದುಕದು ಮಿತ್ತು ಬರೀರ ಸಾಧ್ಯ ಇಜ್ಜಿನ ಪಂಡಿತ ಬ್ರಹ್ಮಕಲಶೋತ್ಸವದ ಪ್ರಾರಂಭದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ನಮ್ಮ ದೇವಾಲಯಗಳು ಸಂಸ್ಕೃತಿಯ ಮತ್ತು ಶ್ರದ್ಧೆಯ ಕೇಂದ್ರಗಳು. ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಎತ್ತರಕ್ಕೆ ಇರಬೇಕಾಗಿರತಕ್ಕಂಥ ದೊಡ್ಡ ವಸ್ತು ಯಾವುದು ಅಂದರೆ ಸಂಸ್ಕಾರ. ಸಂಸ್ಕಾರವಿಲ್ಲದೇ ಇದ್ದ ವ್ಯಕ್ತಿ ಉತ್ತುಂಗಕ್ಕೆ ಏರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜನರ ಮಾನಸದಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಕಾಲಗಳಲ್ಲಿಯೂ ಕೂಡ ಸಾತ್ವಿಕ ಭಾವನೆಗಳೇ ಉದಯಿಸ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಾಜಸ ತಾಮಸ ಭಾವನೆಗಳು ಉದಯಿಸಬಹುದು ಏನೋ. ಅಂತಹ ಭಾವನೆಗಳನ್ನು ಹತ್ತಿಕ್ಕಿ ಒಬ್ಬ ಮನುಷ್ಯನಲ್ಲಿ ಸಾತ್ವಿಕತೆಯ ಸಂಪಾದನೆಯನ್ನುಂಟು ಮಾಡಬೇಕಾದ್ರೆ ಸಂಸ್ಕಾರವೊಂದರಿಂದ ಮಾತ್ರ ಸಾಧ್ಯ. ಅಂತಹ ಸಂಸ್ಕಾರಗಳನ್ನು ಕೊಡಲಿಕ್ಕೋಸ್ಕರ ದೈವಿ ಶ್ರದ್ಧೆಯನ್ನು ಉತ್ಕೃಷ್ಟಗೊಳಿಸಲಿಕ್ಕೋಸ್ಕರನೇ ಇರುವಂಥ ಒಂದು ಕೇಂದ್ರಗಳು ಅಂತ ಹೇಳಿದರೆ ನಮ್ಮ ಪ್ರಾಚೀನವಾದ ಶ್ರದ್ಧಾ ಕೇಂದ್ರಗಳಾದ ದೇವಾಲಯಗಳು. ಕೊಡಿಮಜ್ಜಲ್ ಅನಂತ ಪದ್ಮನಾಭ ಉಪಾಧ್ಯಾಯರು ಧಾರ್ಮಿಕ ಉಪನ್ಯಾಸ ಕೊರಿಯರು. ನಮ್ಮ ವಿಶೇಷವಾದಂತಹ ಜನಪದಗಳಲ್ಲಿ ನೋಡತಕ್ಕಂತಹ ವಿಚಾರ ಕಂಡಾಗ ಕೆಲವು ಸರಿಯಾದ ದಾರಿಗಳನ್ನು ನಾವೇ ಹೇಳ್ತೇವೆ, ಏನಪ್ಪ ಏನೂ ಸಂಸ್ಕಾರ ಇಲ್ಲ ಅಂತ. ಸಂಸ್ಕಾರ ಇಲ್ಲ ಅಂತ ಹೇಳ್ತೇವೆ, ಸಂಸ್ಕಾರ ಕೊಡತಕ್ಕಂಥ ವಿಚಾರ ನಾವು ಯಾವತ್ತೂ ಆಲೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಪೂರ್ವಕಾಲದಲ್ಲಿ ನಮ್ಮಲ್ಲಿ ಧಾರ್ಮಿಕ ವಿಶೇಷವಾದ ಬ್ರಹ್ಮಕಲಶ ಉತ್ಸವಾದಿಗಳಲ್ಲಿ ಧಾರ್ಮಿಕ ಭಾಷಣ ಮಾಡುವಂತಹ ಕ್ರಮಗಳು ಇರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಕೂಡ ಪ್ರಜ್ಞಾವಂತರು ಒಂದು ಅರ್ಥದಲ್ಲಿ ಧಾರ್ಮಿಕ ನೆಲೆಯಲ್ಲಿ. ಇವತ್ತು ನಾಗರಿಕತೆ ಎಂಬಂತಹ ಒಂದು ಹಣೆಪಟ್ಟಿಯನ್ನು ಹಾಕ್ಕೊಂಡು ನಾವು ಈ ಧಾರ್ಮಿಕತೆಯಲ್ಲಿ ಅನಾಗರಿಕತೆ ಹೋಗ್ತಾ ಇದ್ದೇವೆ ಎಷ್ಟೋ ಕಡೆಗಳು. ಕೋಟ ಶ್ರೀನಿವಾಸ ಪೂಜಾರಿ ಪಾತಿರ್ದು ರಾಜ್ಯಡು ಜಾತಿಗೊಂಜಿ ಮಸಣ ಉಪ್ಪುನೆಂತೂಪ ಆಂಡ ಅಸ್ಪೃಶ್ಯತೆ ದಾಂತಿನ ಜಿಲ್ಲೆಲು ಉಂಡು ಪಂಡ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಲು ಮಾತ್ರ ಲೋಕದ ಮಾತ ದೇಶುಲಿನ ಸುತ್ತುದು ಬೈದೆ ಹಿಂದೂ ಧರ್ಮದ ಎಡ್ಡೆ ಆದರ್ಶಲಿನ ಧರ್ಮ ನನೊಂಜಿ ಇಜ್ಜಿಂದು ಸ್ವಾಮಿ ವಿವೇಕಾನಂದರು ಪಂತೆರಿಗೆ ಎಂದು ಅರಬಂಡೇರು. ಜಾತಿಗೊಂದು ಸ್ಮಶಾನ ಇರುವುದನ್ನು ಕಂಡೆ. ಬ್ರಾಹ್ಮಣರಿಗೊಂದು, ಬಿಲ್ಲವರಿಗೊಂದು, ಈಡಿಗರಿಗೊಂದು, ಲಿಂಗಾಯತರಿಗೊಂದು, ಒಕ್ಕಲಿಗೊಂದು, ಕುರುಬರಿಗೊಂದು, ದಲಿತರಿಗೊಂದು, ಅಸ್ಪೃಶ್ಯರಿಗೊಂದು, ಹೀಗೆ ಜಾತಿಗೊಂದು ಸ್ಮಶಾನ ಇರುವಂಥ ವಾತಾವರಣಗಳು ಕೂಡ ಅನೇಕ ಜಿಲ್ಲೆ ಇರುವುದನ್ನು ನನಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಾಗಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹೆಚ್ಚುಗಾರಿಕೆಯನ್ನು ಕೇಳಿದರೆ ಅಸ್ಪೃಶ್ಯತೆ ಇಡೀ ಕರ್ನಾಟಕದಲ್ಲಿ ಇಲ್ಲದಿರುವಂಥ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಬೇಕು ನನಗೆ. ಹಾಗೆ ಹೇಳುವಾಗ ಅದು ಯಾಕೆ ಅಂತ ಕೇಳಬೇಕಲ್ಲ ಯಾರಾದರೂ. ಏನು ಶ್ರೀನಿವಾಸ ಪೂಜಾರಿ ಅವರೇ, ನಾವು ಇಂತಿಂಥ ದೊಡ್ಡವರಿದ್ದೇವೆ, ಮುಖ್ಯಮಂತ್ರಿಗಳಿದ್ದೇವೆ, ಉಪಮುಖ್ಯಮಂತ್ರಿಗಳಿದ್ದೇವೆ, ಶಾಸಕರಿದ್ದೇವೆ, ಮಂತ್ರಿಗಳಿದ್ದೇವೆ, ಸಮಾಜ ಸುಧಾರಕರಿದ್ದೇವೆ, ಹಾಗಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಸ್ಪೃಶ್ಯತೆ ಇರಲಿಕ್ಕೆ ಕಾರಣ, ನಿವಾರಣೆ ಆಗಲಿಕ್ಕೆ ಕಾರಣ ಏನು ಕೇಳಿದರೆ ಇದು ಒಂದು ರೀತಿಯಲ್ಲಿ ಯಾರು ಒಪ್ಪಲಿ ಬಿಡಲಿ ನಾನಿಲ್ಲ ಅಂತ ಹೇಳಿಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶದಿಂದ ಬಂದು ರಾಮೇಶ್ವರ ಗಡಿಯಲ್ಲಿ ಇಳಿದಾಗ ಒಂದು ಮಾತನ್ನು ಹೇಳಿದ್ರಂತೆ, ಪ್ರಪಂಚದ ಎಲ್ಲ ದೇಶಗಳನ್ನು ಸುತ್ತಿ ಬಂದೆ, ಪ್ರಪಂಚದ ಅನೇಕ ದೇಶಗಳನ್ನು ಸುತ್ತಿ ಬಂದೆ, ಆದರೆ ಇಡೀ ಪ್ರಪಂಚದಲ್ಲಿ ಹಿಂದೂ ಧರ್ಮದಷ್ಟು ಉದಾತ್ತ ವಿಚಾರಗಳನ್ನು ಬೋಧಿಸುವಂಥ ಮತ್ತೊಂದು ಧರ್ಮವನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ.